ಉಡುಪಿ ಜಿಎಆರ್ನಲ್ಲಿ ಎಆರ್ಎಸ್ಐ ಆಗಿ ಸೇವೆ ಸಲ್ಲಿಸುತ್ತಿದ್ದಂತಹ ನಾಗೇಶ್ ಎಂ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಇಂದು ನಿಧನರಾಗಿದ್ದಾರೆ. ಕಳೆದ 1 ವರ್ಷದಿಂದ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಾ ಇದ್ದ ಅವರು ಚಿಕಿತ್ಸೆ ಫಲಕಾರಿಯಾಗಿದೆ ಕೊನೆಯುಸಿರೆಳೆದಿದ್ದಾರೆ. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪದ್ಮನೂರು ಕಿನ್ನಿಗೋಳಿ ನಿವಾಸಿಯಾಗಿದ್ದ ಅವರು ಪ್ರಸ್ತುತ ಉಡುಪಿಯಲ್ಲಿ ವಾಸವಾಗಿದ್ದರು. ನಾಗೇಶ್ ಎಂ ಅವರು 1996ರ ಅಕ್ಟೋಬರ್ 10ರಂದು ಮಂಗಳೂರಿನ ಜಿಎಆರ್ನಲ್ಲಿ ಸೇವೆಗೆ ನೇಮಕಗೊಂಡಿದ್ದರು. ಬಳಿಕ ಹೊಸದಾಗಿ ಉಡುಪಿ ಜಿಲ್ಲೆ ರಚನೆಯಾದ ಸಂದರ್ಭ ಉಡುಪಿ ಜಿಲ್ಲೆಗೆ ವರ್ಗಾವಣೆಗೊಂಡು ಸೇವೆ ಸಲ್ಲಿಸ್ತಾ ಇದ್ರು. 2016ರ ಡಿಸೆಂಬರ್ 17ರಂದು ಪದೋನ್ನತಿ ಹೊಂದಿ ಎಆರ್ಎಸ್ಐ ಆಗಿ ಹುದ್ದೆಗೆ ಏರಿಕೆಯಾಗಿದ್ರು. ಇನ್ನು ಮೃತರು ಪತ್ನಿ 2 ಮಕ್ಕಳನ್ನ ಅಗಲಿದ್ದಾರೆ. ಇವರ ನಿಧನಕ್ಕೆ ಪೊಲೀಸ್ ಇಲಾಖೆ ಸಂತಾಪ ಸೂಚಿಸಿದೆ.